ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕಟ್ಟಿದ್ದೆ ರಾಮಕೃಷ್ಣ ಬಾಳಿಗ. ಆರ್.ಕೆ. ಬಾಳಿಗ ಅವರು ಫಾದರ್ ಆಫ್ ಎಲೆಕ್ಟ್ರಾನಿಕ್ ಸಿಟಿ ಎಂದು ಮಂಗಳೂರಿನ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಹೇಳಿದ್ದಾರೆ. ಕಿಯೋನಿಕ್ಸ್ ಮೊದಲ ಅಧ್ಯಕ್ಷರಾಗಿ ಅವರು ಎಲೆಕ್ಟ್ರಾನಿಕ್ ಸಿಟಿ ಹುಟ್ಟು ಹಾಕಿದ್ರು. ಅಂತಹ ಬಾಳಿಗರವರ ಗೌರವಿಸುವ ಕೆಲಸ ಆಗಬೇಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಅವರನ್ನ ಗುರುತಿಸುವ ಕೆಲಸ ಆಗಿಲ್ಲ. ಮಂಗಳೂರಿನ ಅವರ ಹೆಸರಿನಲ್ಲಿ ಐಟಿ ಪಾರ್ಕ್ ನಿರ್ಮಾಣಕ್ಕೆ ಮನವಿ ಮಾಡಿದ್ದೇನೆ. ಈಗಾಗಲೇ ಐಟಿ ಬಿಟಿ ಸಚಿವ ಸಂಸದರಿಗೆ ಮನವಿ ಸಲ್ಲಿಸಿದ್ದೇನೆ ಎಂದರು. 1976ರಲ್ಲಿ ನಮ್ಮ ಕಿಯೋನಿಕ್ಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು. ಆ ಸಂಸ್ಥೆಯ ಮೊದಲ ಅಧ್ಯಕ್ಷ ಬಂಟ್ವಾಳದ ರಾಮಕೃಷ್ಣ ಬಾಳಿಗ. ನಾಳೆ ದಿನ ಅವರ 91ನೆಯ ಜನ್ಮದಿನೋತ್ಸವ ಕಾರ್ಯಕ್ರಮ. '72 1976ಕ್ಕೆ ಅವರು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. 14 9 1983ರವರೆಗೆ ಅದರ ಅಧ್ಯಕ್ಷರಾಗಿ ಅವರು ನೇಮಕಗೊಂಡಿದ್ದಾರೆ. ಅವರ ಕಾಲಘಟ್ಟದಲ್ಲಿ ದಿವಂಗತ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ದೇವರಾಜ ಅರಸರ ಒಂದು ದೂರದೃಷ್ಟಿಯ ಫಲವಾಗಿ ಕಿಯೋನಿಕ್ಸ್ನ ಅಧ್ಯಕ್ಷರಾಗಿ ರಾಮಕೃಷ್ಣ ಬಾಳಿಗರನ್ನು ಅವರು ನೇಮಕ ಮಾಡಿದರು. ರಾಮಕೃಷ್ಣ ಬಾಳಿಗರು ಬೆಂಗಳೂರು ನಗರದಲ್ಲಿ ಸುಮಾರು 332 ಎಕರೆ ಸ್ಥಳವನ್ನು ಸರ್ಕಾರದ ಬೆಂಬಲದಿಂದ ಪಡೆದು ಅಲ್ಲಿ ದೇಶ ಮತ್ತು ಜಗತ್ತು ಮೆಚ್ಚುವಂತಹ ಮಾಹಿತಿ ತಂತ್ರಜ್ಞಾನ ಎಲೆಕ್ಟ್ರಾನಿಕ್ ಸಿಟಿಯನ್ನು ಅವರು ಸ್ಥಾಪನೆ ಮಾಡಿದರು. ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದ ಮಾಹಿತಿ ತಂತ್ರಜ್ಞಾನವನ್ನು ಹುಟ್ಟು ಹಾಕಿರುವಂಥದ್ದು ರಾಮಕೃಷ್ಣ ಬಾಳಿಗರ ದೂರದೃಷ್ಟಿತ್ವದ ಒಂದು ಅದ್ಭುತ ಕೊಡುಗೆ. ಇವತ್ತು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿದ್ದರೆ ಅದಕ್ಕೆ ಮುಖ್ಯ ಕಾರಣ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ.